ಕರ್ನಾಟಕದಲ್ಲಿ ಈಗಿರುವಷ್ಟು ಭ್ರಷ್ಟ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ. ಬಿಜೆಪಿಯ ದಿಲ್ಲಿ ವರಿಷ್ಠರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ರಕ್ಷಿಸಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗಿರುವಷ್ಟು ಭ್ರಷ್ಟ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ. ಬಿಜೆಪಿಯ ದಿಲ್ಲಿ ವರಿಷ್ಠರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ರಕ್ಷಿಸಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ನೈತಿಕ ಹಕ್ಕನ್ನು ಬಿಜೆಪಿ ಕಳೆದುಕೊಂಡಿದೆ. ನಮ್ಮ ಕುಟುಂಬ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ ಎಂದಾದಲ್ಲಿ ಆರೋಪ ಮಾಡುವವರು ಇನ್ನೊಂದು ವಾರದೊಳಗೆ ಬಹಿರಂಗಪಡಿಸಬೇಕು ಎಂದು ಸವಾಲೆಸೆದ ಅವರು ಸರ್ಕಾರದ ತಪ್ಪುಗಳನ್ನು ಮುಚ್ಚಲು ನಮ್ಮ ಕುಟುಂಬದ ಮೇಲೆ ಸವಾರಿ ಮಾಡುತ್ತಿದೆ ಎಂದರು. ಆಯೋಗಗಳ ರಚನೆ ಮಾಡಿರುವುದೇ ಸರ್ಕಾರವನ್ನು ರಕ್ಷಣೆ ಮಾಡಿಕೊಳ್ಳಲು. ಸೋಮಶೇಖರ ಆಯೋಗದ ವರದಿಯಲ್ಲಿ ಇದು ಪೂರ್ತಿ ಸತ್ಯವಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರು. ಸೋಮಶೇಖರ ಆಯೋಗದ ವರದಿ, ಹಾವೇರಿ ಗೋಲಿಬಾರ್ ಪ್ರಕರಣದ ಆಯೋಗದ ವರದಿ ಮತ್ತು ಪದ್ಮರಾಜ ಆಯೋಗ ಇವೆಲ್ಲವೂ ಸರ್ಕಾರದ ಅಪರಾಧಗಳನ್ನು ಮರೆಮಾಚಲು ಇರುವಂತಹುದು. ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ರಕ್ಷಣೆಗೆ ಬಂದರೆ ಮತಾಂತರದಂತಹ ಘಟನೆಗಳು ನಡೆಯುವುದಿಲ್ಲ. ಒಟ್ಟಾರೆ ಈ ವರದಿಯಲ್ಲಿ ಸರ್ಕಾರದ ಇಚ್ಛೆ ಏನಿತ್ತೋ ಅದೇ ಬಂದಿದೆ ಎಂದರು. ನಾನು ದೇವಸ್ಥಾನಗಳಿಗೆ ಹೋಗುತ್ತೇನೆ ನಿಜ, ಆದರೆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಅಲ್ಲ. ಹಿಂದೂ ಸಂಸ್ಕೃತಿ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುವುದನ್ನು ನಮಗೆ ಹೇಳಿಕೊಟ್ಟಿದೆ ಮತ್ತು ಅದು ನಮ್ಮ ಕುಟುಂಬದ ನಡವಳಿಕೆಯೂ ಹೌದು. ಆದರೆ ಯಡಿಯೂರಪ್ಪ ತನ್ನ ಕುರ್ಚಿ ಅಲುಗಾಡುವಾಗ ಮಾತ್ರ ದೇವಸ್ಥಾನಕ್ಕೆ ಹೋಗುತ್ತಾರೆ ಎಂದು ಟೀಕಿಸಿದರು. ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಮತ್ತು ಹಲವಾರು ಬೆಂಗಳೂರು ನಗರ ಹೊರತುಪಡಿಸು ಹಲವಾರು ಜಿಲ್ಲಾ ಕೇಂದ್ರಗಳಲ್ಲೂ ಇವತ್ತು ಭೂ ಹಗರಣಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಪ್ರಾರಂಭ ಆಗಿದೆ. ಅದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಹಲವಾರು ಸಹೋದ್ಯೋಗಿ ಸ್ನೇಹಿತರುಗಳು ನೇರವಾಗಿ ಆ ರೀತಿಯ ಒಂದು ಕಾನೂನು ಬಾಹಿರವಾಗಿ ಭೂ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ದಾಖಲೆಗಳ ಸಮೇತ ಜನತೆಯ ಮುಂದೆ ಇವತ್ತು ಪ್ರತಿನಿತ್ಯ ಹಲವಾರು ಹಗರಣಗಳ ಬೆಳಕನ್ನು ಚೆಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವು ದಿನಗಳ ಕಾಲ ಬಳ್ಳಾರಿಯ ಒಂದು